ಎಲ್ಲರಿಗೂ ನಮಸ್ಕಾರ. ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ದಕ್ಷಿಣ ವಲಯ ಇದರ ನೇತೃತ್ವದಲ್ಲಿ ಪಿಲಾರು ಮತ್ತು ತಲಪಾಡಿ ಕ್ಲಸ್ಟರ್ನ ಮಕ್ಕಳಿಗಾಗಿ 2021-22ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಭೌತಿಕವಾಗಿ ಶಾಲೆಯಿಂದ ಹೊರಗುಳಿದಿದ್ದು ಅವರನ್ನು ಕಲಿಕಾ ಚಟುವಟಿಕೆಗಳಿಗೆ ಕರೆತರಲು ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎಂಬ ನಮ್ಮ ಕ್ಲಸ್ಟರ್ನ ಧ್ಯೇಯ ವಾಕ್ಯದಂತೆ ಇಂದು ನಾವು ಆ ಕಲಿಕಾ ಚಟುವಟಿಕೆಗಳ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರುಣಿಸುದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ, ನಿನ್ನಯ ನುಡಿಗಳ ಮಂಜುಳನಾದ, ನಿನ್ನಯ ನುಡಿಗಳ ಮಂಜುಳನಾದ ದಾರಿಯ ತೋರಲಿ ನಮ್ಮಯ ಬಾಳಿಗೆ. ಕರುಣಿಸುದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ. ಮೊದಲಿಗೆ ಸ್ವಾಗತ ಶ್ರೀಮತಿ ಹರ್ಷಲತಾ, ಮುಖ್ಯೋಪಾಧ್ಯಾಯರು, ಉಚ್ಚಿಲಗುಡ್ಡೆ ಹಿರಿಯ ಪ್ರಾಥಮಿಕ ಶಾಲೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ಇವರ ಸಹಯೋಗದೊಂದಿಗೆ ತಲಪಾಡಿ ಮತ್ತು ಪಿಲಾರ್ ಕ್ಲಸ್ಟರ್ನ ಮಕ್ಕಳಿಗಾಗಿ ಪಿಲಾರ್ ಕ್ಲಸ್ಟರ್ನ ಧ್ಯೇಯವಾಕ್ಯವಾದ ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ನಾವು ಮಕ್ಕಳಿಗಾಗಿ ಕೆಲವೊಂದು ಚಟುವಟಿಕೆಗಳನ್ನು ಶಿಕ್ಷಕರು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಬಿಡುಗಡೆಯನ್ನು ನಮ್ಮ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿಯಾದ ಡಾಕ್ಟರ್ ಪ್ರಶಾಂತ್ ಸರ್ ಇವರು ನಡೆಸಿಕೊಡಲಿದ್ದಾರೆ. ಇವರನ್ನು ನಮ್ಮ ಪಿಲಾರ್ ಮತ್ತು ತಲಪಾಡಿ ಕ್ಲಸ್ಟರ್ ವತಿಯಿಂದ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಕ್ಷೇತ್ರ ಸಂಯೋಜಕರಾದ ಶ್ರೀಮತಿ ಜ್ಯೋತಿ ಮೇಡಮ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕ್ಲಸ್ಟರ್ನ ಪಿಲಾರ್ ಮತ್ತು ತಲಪಾಡಿ ಕ್ಲಸ್ಟರ್ನಲ್ಲಿ ಹೊಸ ಯೋಜನೆಗಳನ್ನು ಹಾಕಿಕೊಂಡು ಕ್ಲಸ್ಟರ್ನ ಮಕ್ಕಳಿಗೆ ಒಂದು ವಿಶಿಷ್ಟವಾದ ಧ್ಯೇಯವಾಕ್ಯವನ್ನು ಹಾಕಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇರುವಂತಹ ನಮ್ಮ C.R.P ಅವರಾದ ಹರೀಶ್ ಸರ್ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಜೊತೆ ಸದಾ ಸಹಕಾರದೊಂದಿಗೆ ಇರುವಂತಹ C.R.P ಆದಂತಹ ಉಳ್ಳಾಲ ಕ್ಲಸ್ಟರ್ನ C.R.P ಆದ ಮೋಹನ್ ಸರ್ ಇವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ವಲಯದ BIRT ಆದ ಶ್ರೀಮತಿ ವಿನಿತಾ ಕುಮಾರಿ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಯೋಜನೆಯನ್ನು ಹಮ್ಮಿಕೊಳ್ಳುವಲ್ಲಿ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರುವಂಥವರು ಬಗಂಬಿಲ ಕ್ಲಸ್ಟರ್ನ ಶಿಕ್ಷಕಿಯಾದ ಪ್ರತಿಮಾ ಹೆಬ್ಬಾರ್ ಹಾಗೂ ನಮ್ಮ ಶಿಕ್ಷಕರ ಸಂಘದ ಪ್ರತಿನಿಧಿಯಾಗಿರುವಂತಹ ನಮ್ಮ ಶಾಲಾ ಶಿಕ್ಷಕರಾದ ಚಂದ್ರಶೇಖರ್ ಸರ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಹೊಸಕುರಲ್ ಮಾಧ್ಯಮದವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಇದರ ಆಲೋಚನೆ ಕಾರ್ಯಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ತಲಪಾಡಿ ಹಾಗೂ ಪಿಲಾರ್ ಕ್ಲಸ್ಟರ್ನ C.R.P ಆದ ಶ್ರೀಯುತ ಹರೀಶ್ ಕುಮಾರ್ ಸರ್ ಇವರು. ಆತ್ಮೀಯರೇ, ವೇದಿಕೆಯನ್ನು ಅಲಂಕರಿಸಿರುವಂಥ ಗೌರವಾನ್ವಿತ ಸಮನ್ವಯಾಧಿಕಾರಿಯವರೇ, ಹಾಗೆಯೇ ನಮ್ಮ ವಲಯದ ECO ಮೇಡಮ್ನವರೇ, ಹಾಗೆಯೇ BIRT ಅವರೇ, ಹಾಗೆಯೇ C.R.P ಎಲ್ಲ ಶಿಕ್ಷಕ ಮಿತ್ರರೇ, ಈಗ ನಾವು ಕೊರೋನಾ ಎಂಬ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಎಲ್ಲ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಈಗ ಭೌತಿಕವಾದ ಒಂದು ತರಗತಿಗಳು ನಡೆಯದ ಕಾರಣ ನಾವು ನಮ್ಮ ಪಿಲಾರ್ ಮತ್ತು ತಲಪಾಡಿ ಕ್ಲಸ್ಟರ್ನ ಶಿಕ್ಷಕರೊಂದು ಒಟ್ಟು ಸೇರಿಕೊಂಡು ನಾವು 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಅವರ ಪಠ್ಯಕ್ಕೆ ಪೂರಕವಾಗಿರುವಂಥ ಕೆಲವೊಂದು ಅಭಿನಯ ಗೀತೆ ಆಗಿರ್ಬೋದು, ಕಥೆ ಆಗಿರ್ಬೋದು, ಸರಳ ವ್ಯಾಯಾಮ, ಸರಳವಾದ ಪ್ರಯೋಗ, ಹಾಗೆ ಪಠ್ಯದಲ್ಲಿ ಬರುವಂಥ ನಾಟಕ, ಇದನ್ನೆಲ್ಲ ನಾವು ಶಿಕ್ಷಕರೇ ನಾವು ವಿಡಿಯೋ ಮೂಲಕ ಮಾಡಿ
ಮಕ್ಕಳ ಕಡೆಗೆ ತಲುಪಿಸುವಂಥ ಒಂದು ಯೋಜನೆ ಹಾಕಿಕೊಂಡು ಅದಕ್ಕೊಂದು ಹೊಸ ಹೆಸರನ್ನು ಇಟ್ಟಿದ್ದೇವೆ, ಒಂದು ಧ್ಯೇಯವನ್ನು ಇಟ್ಟುಕೊಂಡಿದ್ದೇವೆ. ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ. ಈಗ ನಾವು ಪ್ರಾರಂಭಿಕವಾಗಿ ಕೆಲವೊಂದು ನಾವು ವಿಡಿಯೋಗಳನ್ನು ಮಾಡಿದ್ದೇವೆ. ಇನ್ನು ಮುಂದೆ ನಮ್ಮ ಇನ್ನೊಂದು ಯೋಜನೆ ಕೂಡ ನಮ್ಮಲ್ಲಿ ಉಂಟು. ಏನಂದರೆ, ಈಗ ನಲಿಕಲಿ ಶಿಕ್ಷಕರಿದ್ದಾರೆ. ನಮ್ಮ ಪಿಲಾರ್ ಮತ್ತು ತಲಪಾಡಿ ಕ್ಲಸ್ಟರ್ನ ಎಲ್ಲ ನಲಿಕಲಿ ಶಿಕ್ಷಕರನ್ನು ಒಟ್ಟು ಸೇರಿಸಿ ಅವರಿಂದಲೇ ಅವರ ಶಾಲೆಗೆ ಏನೆಲ್ಲ ಚಟುವಟಿಕೆಗಳು ಆ ನಲಿಕಲಿಗೆ ಬೇಕು, ಸಂಬಂಧಪಟ್ಟಂಥ ಏನೆಲ್ಲ ಚಟುವಟಿಕೆಗಳು ಬೇಕು ಅದನ್ನು ನಾವು ಒಂದು ಶಾಲೆಯಲ್ಲಿ ಎಲ್ಲಿಯಾದರೂ ನಾವು ವಿಡಿಯೋ ಮೂಲಕ ಮಾಡಿ ಇದನ್ನು ಕೂಡ ಒಂದು ಎಲ್ಲ ಮಕ್ಕಳಿಗೆ ತಲುಪುವಾಗಿ ಮಾಡಬೇಕಂತ ಇನ್ನೊಂದು ಯೋಜನೆಯನ್ನು ಕೂಡ ನಾವು ಈಗ ಶಿಕ್ಷಕರ ಹತ್ರ ಮಾತಾಡಿದ್ದೇವೆ. ಅವರೆಲ್ಲ ಒಪ್ಪಿಕೊಂಡಿದ್ದಾರೆ. ಅದನ್ನು ಕೂಡ ಮಾಡುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ನಾವು ಈಗ. ಅಂದರೆ ಈಗ ನಮ್ಮ ಒಂದೇ ಕನಸು ಏನಂದರೆ, ಮಕ್ಕಳಿಗೆ ತಲುಪಬೇಕು. ಅಂದರೆ 1ನೇ ತರಗತಿಯ ಮಕ್ಕಳು ಕಳೆದ ವರ್ಷ ಅವರಿಗೆ ಹೆಚ್ಚಾಗಿ ಅವರಿಗೆ ಅಕ್ಷರಾಭ್ಯಾಸ ಇಲ್ಲದ ಮಕ್ಕಳು ಸಹ ಇದ್ದಾರೆ. ಈಗ 2ನೇಲಿದ್ದಾರೆ. ಹಾಗೆ ನಾವು ಹೆಚ್ಚಾಗಿ ನಾವು ಈಗ 1, 2, 3ನೇ ತರಗತಿಯ ಮಕ್ಕಳಿಗೆ ಒತ್ತನ್ನು ಕೊಟ್ಟು ನಾವೆಲ್ಲರೂ ಸೇರಿ ನಾವು ನಮ್ಮ ಕ್ಲಸ್ಟರ್ನವರು ಆ ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರ ಕಲಿಕೆಗೆ ಜಾಸ್ತಿ ನಾವು ಪ್ರಯತ್ನಿಸುವಂಥ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ಕೆ ನಮ್ಮೊಂದಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಪ್ರೋತ್ಸಾಹದ ಒಂದು ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಅವರು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಸಮನ್ವಯಾಧಿಕಾರಿಗಳು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅವರು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವರ ಮಾರ್ಗದರ್ಶನವನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ. ಅವರ ಒಪ್ಪಿಗೆಯನ್ನು ಕೂಡ ಪಡೆದುಕೊಂಡಿದ್ದೇವೆ. ಹಾಗೆ ನಮ್ಮ ಮೇಡಮ್ ECO ಮೇಡಮ್ ಕೂಡ ಹಾಗೆ ನಮ್ಮ ಯಾವುದೇ ಕಾರ್ಯಕ್ರಮ ಆಗಲಿ ಅಲ್ಲಿ ಬಂದು ಅವರು ನಮಗೆ ಶುಭಾಶಯವನ್ನು ಹೇಳ್ತಾರೆ. ಹಾಗೆ ಎಲ್ಲ CRPಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಪದವಿ ಕ್ಲಸ್ಟರ್ನ ಕುಮುದಿನಿ ಮೇಡಮು ಸಹ ನಮ್ಮ ಈ ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಕೆಲವು CRPಗಳು ಕೂಡ ನಮ್ಮೊಂದಿಗೆ ಇದಕ್ಕೆ ಮಕ್ಕಳಿಗೆ ಏನಾದರೂ ಮಾಡಬೇಕಾದ್ರೆ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಮೋಹನ್ ಸರ್ ಇದ್ದಾರೆ. ಹಾಗೆ BIRTಗಳಿದ್ದಾರೆ. ಮತ್ತು ಶಿಕ್ಷಕ ವೃಂದ ಎಲ್ಲರಿಗೂ ನಾನು ಈ ಮೂಲಕ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆಯೂ ನಾವು ಒಳ್ಳೊಳ್ಳೆಯ ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ತಲುಪುವಂತೆ ಮಾಡುವಂಥ ಯೋಜನೆಯನ್ನು ನಾವು ಹಾಕಿಕೊಳ್ಳುವ. ಇದಕ್ಕೆ ಎಲ್ಲರ ಸಹಕಾರವನ್ನು ಯಾಚಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಚಟುವಟಿಕೆಗಳನ್ನು ಸಾಮಾಜಿಕ ಜಾಲತಾಣಕ್ಕೆ ಬಿಡುಗಡೆ ಮಾಡಬೇಕಂತ ನಮ್ಮ ಸಮನ್ವಯಾಧಿಕಾರಿಯಾದ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. Hello, I am Kumudini. I am English resource person working in Bangalore's South City. Now I am going to tell us nice rhyme to the children. Chai chai. The train's at the station ready to go. Signal greens, whistle blows. Trains at the station ready to go. Signal greens, whistle blows. We're on our way, chugging away. Tadak tadak, tadak tadak, tagadak tagadak. ನಡೆಸಿದಂಥ ಪ್ರಶಾಂತ್ ಸರ್ ಇವರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಕೋಲೆ ನಮ್ಮೂರ ಹೊಲಗಳಲ್ಲಿ 100 ಪೈರುಗಳು ತೆನೆ ತೂಗಿ ಭಾಗ್ಯವಲ್ಲ ಕೋಲಣ್ಣ ಕೋಲೆ. ನಮ್ಮೂರ ಅಡವಿಯಲ್ಲಿ 100 ನವಿಲುಗಳು. ಆ ದಿವಸ ಆ ಶಾಲೆಯಲ್ಲಿ ರಾಮಯ್ಯನ ಶಾಲೆಯಲ್ಲಿ ಕೂಡ ಮೊದಲ ದಿವಸ ಟೀಚರ್ ಹೇಳಿದರು, ನಾಳೆ ಎಲ್ಲರೂ ಬರುವಾಗ ಒಂದೊಂದು ಗಿಡ ತರಬೇಕು. ಅರೆ ನಾನೊಬ್ಬ ಮಂಗಣ್ಣ ನನಗೆ ಉಂಟು ಬಾಲ ನಾನಕ್ವೆ ಲಾಗ. ಈ ಬುದ್ಧಿವಂತ ಇರುವೆ ಹೇಳ್ತದೆ, ಸರಿ, ಒಂದು ವೇಳೆ ನಾವು ಸೋತ್ರೆ ಖಂಡಿತ ಕಾಡು ಬಿಟ್ಟು ಹೋಗ್ತೇವೆ. ಆದರೆ ನನ್ನ ಒಂದು ಷರತ್ತಿಗೆ ನೀನು ಒಪ್ಪಿದ್ರೆ ಮಾತ್ರ ನಾನು ನಿನ್ನ ಜೊತೆ ಹೋರಾಟ ಮಾಡ್ತೇನೆ ಅಂತ ಹೇಳ್ತೇನೆ. ಇಫ್ ಐ ಹ್ಯಾಡ್ ಅ ಡ್ರಮ್, ಅ ಪ್ರ್ಯಾಟಿ ಲಿಟಲ್ ಡ್ರಮ್, ವಿತ್ ಮೈ ಲಿಟಲ್ ಡ್ರಮ್ ಐ ಲವ್ ಟು ಪ್ಲೇ. ಕೈಯಲ್ಲಿ ಸಹ ಕೆಲಸ ತುಂಬ ಮಾಡ್ತೀರಾ ಅಂತ ಹೇಳಿ ಕೈಗೆ ರೊಟೇಷನ್, ಕೈಯನ್ನು ಸ್ವಲ್ಪ ನಾವು ಚುರುಕುಗೊಳಿಸುವ. ಕೈಯನ್ನು ಎದುರಿಟ್ಟುಕೊಳ್ಳಿ, ಬೆರಳನ್ನು ಶಫಲ್ ಮಾಡಿ. ಚಾಯ್ ಚಾಯ್, ಕಾಫಿ ಕಾಫಿ, ಚಾಯ್ ಚಾಯ್, ಕಾಫಿ ಕಾಫಿ, ಚಾಯ್ 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 ಚಾಯ್, ಕಾಫಿ 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 ಕಾಫಿ, ಚಾಯ್ 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 ಚಾಯ್, ಕಾಫಿ 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 ಕಾಫಿ. ಅಯ್ಯೋ ನನಗೆ ಹೀಗಾಯ್ತಲ್ಲ, ನಾನು ಏನು ಮಾಡಲಿ ಅಂತ ಅಳ್ತಾ ಇದ್ದ. ಅದನ್ನು ನೋಡಿ ನಾಯಿ ಓಡೋಡಿ ಬಂತು. ಬಂದೇನು ಹೇಳಿತು,
ಅವನ ಪಂಚೆ ಉಂಟಲ್ವಾ, ಪಂಚೆಯನ್ನು ಎಳೀತು, ಎದ್ದು ಬಾ ಬಾ ಅಂತ ಕರೀತು. ಇವನು ಏನಪ್ಪ ನಾಯಿ ಯಾಕೆ ಹೀಗೆ ಹೇಳ್ತಾ ಇದೆ ಅಂತ ಹೇಳಿ ಅವನ ಜೊತೆಯಲ್ಲಿ ಹೋಯ್ತು. ನಾಯಿ ಏನ್ ಮಾಡಿತು ಗೊತ್ತಾ? Tuesday, Wednesday, Thursday, Friday, Saturday, Sunday, Monday, Tuesday, Wednesday, Thursday, Friday, Saturday, Sunday, Monday, Tuesday, Wednesday, Thursday, Friday, Saturday. ಓಲಿ ಮಾಮಾ ಬಾರು ಚಂದ ಮಾಮಾ ಬಾ ಲಾಲಿ ಮಾಮಾ ಬಾರು. A lion saw cows grazing together. The lion wanted to eat them. ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಅನ್ನುವಂಥ ವಿಶೇಷ ಪರಿಕಲ್ಪನೆಯನ್ನು ಹುಟ್ಟುಹಾಕಿ ಅದರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣ ಸಂಯೋಜಕಿಯಾದಂತಹ ಶ್ರೀಮತಿ ಜ್ಯೋತಿ ಮೇಡಮ್ ರವರೇ, ಸಂಪನ್ಮೂಲ ವ್ಯಕ್ತಿಯಾದಂಥ ಹರೀಶ್ ಸರ್, ಮೋಹನ್ ಸರ್, BIITಗಳಾದಂಥ ಕಿಶೋರಿ ಮೇಡಮ್ ಹಾಗೂ ವಿನಿತಾ ಮೇಡಮ್ ರವರೇ, ಪಿಲಾರ್ ಕ್ಲಸ್ಟರ್ ಹಾಗೂ ತಲಪಾಡಿ ಕ್ಲಸ್ಟರ್ನ ಶಿಕ್ಷಕ ವೃಂದದವರೇ, ತುಂಬ ಸಂತೋಷದ ಸಮಯ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೊರೋನಾದ ಆತಂಕದ ನಡುವೆ ಶಾಲಾರಂಭದ ಹೊಸ್ತಿಲಲ್ಲಿ ನಾವೆಲ್ಲರಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ದೊಡ್ಡ ಆತಂಕ ಇರುವಂಥದ್ದು ಮುಂದಿನ ದಿನಗಳು ಹೇಗೆ ಅನ್ನುವಂಥದ್ದು. ಔಪಚಾರಿಕವಾಗಿ ತರಗತಿಗಳಿಲ್ಲ, ಮಕ್ಕಳನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ತಲುಪಬೇಕು ಅನ್ನುವಂಥದ್ದು. ನಮ್ಮ ಇಡೀ ವ್ಯವಸ್ಥೆ ಒಪ್ಪಿಕೊಂಡಂಥದ್ದು. ಈ ವ್ಯವಸ್ಥೆಯನ್ನು ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಇರುವಂಥದ್ದು ಶಿಕ್ಷಣದಿಂದ ಮಾತ್ರ ಅನ್ನುವಂಥದ್ದು. ಕೊರೋನಾ ಅನ್ನುವಂಥ ಆತಂಕ 1-2 ವರ್ಷಗಳಲ್ಲಿ ಆತಂಕ ಖಂಡಿತವಾಗಿ ಮುಗ್ದು ಹೋಗ್ಬೋದು. ಆದರೆ ಇದಕ್ಕೇನಾದರೂ ನಕಾರಾತ್ಮಕವಾಗಿ ಶಿಕ್ಷಣದ ಮೇಲೆ ಪ್ರಭಾವ ಬೀರಿದರೆ ಅದರಿಂದ ಆಗುವಂಥ ಪರಿಣಾಮ ದೂರಗಾಮಿ ಆದಂಥದ್ದು. ಅದಾಗಲೇಬಾರ್ದು. ಇಡೀ ವ್ಯವಸ್ಥೆ ನಂಬಿಕೆ ಇಟ್ಟಂಥದ್ದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೇಲೆ. ಶಿಕ್ಷಣ ವ್ಯವಸ್ಥೆಯ ಮೇಲೆ ಹೇಳುವಾಗ ನಾವು ಶಿಕ್ಷಕರ ಮೇಲೆ ಅಂತ ಹೇಳ್ಬೋವಂಥದ್ದು ಅತ್ಯಂತ ಸೂಕ್ತ ಅಂತ ನಾನು ಭಾವಿಸ್ತೇನೆ. ನಾನು ಇನ್ನೇ 1 ವಾರದ ಹಿಂದೆ ಪೂಜ್ಯ ವೀರೇಶಾನಂದ ಸ್ವಾಮೀಜಿ ಅವರು ಕೊಟ್ಟಂತಹ ನಿದರ್ಶನವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಬರಗಾಲ ಬಂದು 3 ವರ್ಷ ಮರಗಾಲದಲ್ಲೇ ಜೀವನ ಕಳೆದಂಥ ರೈತ ಬರಗಾಲದ ಅವಧಿ ಮುಗ್ದ ನಂತರ ಅವನು ಆಸೆ ಬಿಡುವುದಿಲ್ಲ. ಇಲ್ಲ, ನನಗಿನ್ನು ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನೋಭಾವನೆಯನ್ನು ಹೊಂದುವುದಿಲ್ಲ. ಅವನೇನು ಮಾಡ್ತಾನೆ, ಮತ್ತೆ ಬರಗಾಲ ಬಿಟ್ಟ ನಂತರ ಮತ್ತೆ ಪ್ರಯತ್ನವನ್ನು ಮುಂದುವರಿಸ್ತಾನೆ, ನೆಲವನ್ನು ಹಸನುಗೊಳಿಸ್ತಾನೆ, ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸ್ತಾನೆ. ಅದನ್ನೇ ನಾವು ನಿದರ್ಶನವಾಗಿ ಇಟ್ಕೊಳ್ಬೇಕು. 1 ವರ್ಷ 2 ವರ್ಷ ಆತಂಕ ಒತ್ತಡದ ಸ್ಥಿತಿಯಲ್ಲಿ ಇದ್ದೆವು ನಾವು. ಮುಂದಿನ ದಿನಗಳು ಹಸನುಗೊಳಿಸುವಂಥದ್ದನ್ನು, ವ್ಯವಸ್ಥೆಯನ್ನು ಹಸನುಗೊಳಿಸೋದಕ್ಕೆ ನಾವು ಸಿದ್ಧರಾಗಬೇಕು. ಆ ಕೆಲಸ ಇವತ್ತು ಆಗ್ತಿರುವಂಥದ್ದು ನಾನು ಭಾವಿಸ್ತೇನೆ. ನಾನು ಶಿಕ್ಷಕರ ಕ್ರಿಯಾಶೀಲತೆ ಖಂಡಿತವಾಗಿ ನಮ್ಮೆಲ್ಲರಲ್ಲೂ ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು. ಪೋಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಹೇಳ್ಬೋದು ನಮ್ಮೆಲ್ಲರಲ್ಲಿ ಸಮೇತ. ಸಾಕಷ್ಟು ಸಂಪನ್ಮೂಲಗಳು ಯೂಟ್ಯೂಬಲ್ಲಿ ಸಿಗುವಾಗ ಮತ್ತೊಮ್ಮೆ ಹೀಗೆ ಸಿದ್ಧಪಡಿಸಿದಂಥ ಸಂಪನ್ಮೂಲ ಬೇಕಾ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾದಂಥ ಉತ್ತರದಕ್ಕೆ ಜ್ಞಾನ ಅನ್ನುವಂಥದ್ದು ಭಾವನಾತ್ಮಕ ಸಂಬಂಧದಿಂದ ಹೆಚ್ಚು ಸಮೃದ್ಧಗೊಳ್ಳುವಂಥದ್ದು. ನನ್ನ ಶಿಕ್ಷಕರು, ನನಗೆ ಪರಿಚಯಿಸಿದರು, ನನ್ನವರು ಕೊಟ್ಟ ಮಾತುಗಳು, ನನ್ನವರು ಕೊಟ್ಟ ಶಿಕ್ಷಣ ಅತ್ಯಂತ ಹತ್ತಿರಕ್ಕೆ ನನಗೆ ತಲುಪುವಂಥದ್ದು, ಭಾವನಾತ್ಮಕವಾದಂಥ ಸಂಬಂಧವನ್ನು ಬೆಸೆಯುವಂಥದ್ದು. ಆ ನಿಟ್ಟಿನಲ್ಲಿ ನನ್ನ ಶಿಕ್ಷಕರೇ ನನಗೇನೋ ಹೇಳಿದಾಗ ಅದು ಅತ್ಯಂತ ಎಫೆಕ್ಟಿವ್ ಆಗಿ ಅನ್ನುವಂಥದ್ದು ನಮಗೆಲ್ಲರೂ ಒಪ್ಪಿಕೊಳ್ಳುವಂಥ ವಿಷಯ. ಆ ನಿಟ್ಟಿನಲ್ಲಿ ಪರಿಕಲ್ಪನೆಯನ್ನು ಹುಟ್ಟು ಹಾಕಿಕೊಂಡು ವಿದ್ಯಾರ್ಥಿಗಳನ್ನು ನಾವು ತಲುಪಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಪ್ರಯತ್ನ ಪಟ್ಟಿರುವಂಥದ್ದು ಶ್ಲಾಘನೀಯವಾದಂಥ ಕಾರ್ಯ. ಇದಕ್ಕೆ ಕೈ ಜೋಡಿಸಿದಂಥ ಎಲ್ಲ ಶಿಕ್ಷಕ ವೃಂದದವರನ್ನು ನಾನು ಇಲ್ಲಿ ಸ್ಮರಿಸಿಕೊಂಡು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪರವಾಗಿ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತು ನಾನು ಗಮನಿಸಿದ ಹಾಗೆ ಇಂಥ ಎಲ್ಲ ಚಟುವಟಿಕೆಗಳಾಗುವಾಗ ನಮ್ಮ ಪರಿಸರದಲ್ಲಿ ಇಂಥ ಸಮಾಜಮುಖಿ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡುವಂತಿರುವಂಥವರು ಹೊಸಕುರಲ್ ಚಲನ ಶ್ರೀ ವಿದ್ಯಾಧರ ಶೆಟ್ಟಿ ಹಾಗೂ ಅವರ ತಂಡದವರು. ಅವರನ್ನು ನಾನು ಸ್ಮರಿಸಲೇಬೇಕು. ನಾನು ಗಮನಿಸಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಇಂಥ ಎಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ಅವರ ಸಹಕಾರ ಇರುವಂಥದ್ದನ್ನು. ಅವರ ತಂಡ, ಶ್ರೀ ಆಸಿಫ್ ರವರಾಗಿರ್ಬೋದು, ಇಡೀ ತಂಡವೇ ನಮ್ಮ ಜೊತೆಗಿರುವಂಥದ್ದು. ಶಿಕ್ಷಣ ವ್ಯವಸ್ಥೆಯನ್ನು ಸರಿದಾರಿಗೆ ತರಲಿಕ್ಕೆ ಇಂಥ ಎಲ್ಲ ಪ್ರಯತ್ನಗಳು ಮಹತ್ತರವಾದಂಥ ಪ್ರಭಾವ ಬೀರ್ತದೆ, ಪರಿಣಾಮ ಬೀರ್ತದೆ ಅಂತ ಭಾವಿಸ್ತಾ ಕಳೆದ 1-2 ತಿಂಗಳಲ್ಲಿ ಪಿಲಾರ್ ಮತ್ತು ತಲಪಾಡಿ ಕ್ಲಸ್ಟರ್ನ ಶಿಕ್ಷಕರ ಕ್ರಿಯಾಶೀಲತೆಯನ್ನು ಶ್ಲಾಘಿಸಲೇಬೇಕು. ಅದು ಯಾವೆಲ್ಲ ರೀತಿಯಿಂದ ಹೇಳುವಂಥದ್ದು ಹೇಳಬೇಕಾಗಿಲ್ಲ. ನಾನು ಇಡೀ ಸಮಾಜಕ್ಕೂ ಆ ಸಂದೇಶ ಹೋಗಿದೆ. ನಿಸ್ವಾರ್ಥವಾಗಿ ಈ ರೀತಿಯಲ್ಲಿ ತೊಡಗಿಸಿಕೊಂಡದ್ದನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರಿಗೂ ಅಭಿನಂದನೆಯನ್ನು ಹೇಳ್ತಾ ಈ ಪ್ರಯತ್ನ ಹೀಗೆ ಮುಂದುವರಿಲಿ. ಆನ್ಲೈನ್ ಅನ್ನುವಂತಹ ಮಾಧ್ಯಮ ಒಂದಷ್ಟು ತಿಂಗಳು ಮುಂದುವರಿಬಹುದು. ಇಂತಹ ಸಂಪನ್ಮೂಲಗಳು ಖಂಡಿತವಾಗಿ ನಮ್ಮ ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ, ಪೋಷಕರಲ್ಲೂ ಅದೇ ರೀತಿಯಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಖಂಡಿತ ಸಹಾಯ ಆಗ್ಬೋದು ಅಂತ ಭಾವಿಸ್ತಾ ಈ ಕೆಲಸದಲ್ಲಿ ಕೈ ಜೋಡಿಸಿದ ಎಲ್ಲ ಶಿಕ್ಷಕರನ್ನು ಮತ್ತೊಮ್ಮೆ ಸ್ಮರಿಸಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ನಮ್ಮೆಲ್ಲರ ನಡಿಗೆ ಮಕ್ಕಳ ಶಿಕ್ಷಣದ ಕಡೆಗೆ ಇರಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತಾ ಇದ್ದೇನೆ. ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಇವತ್ತು ತಲಪಾಡಿ ಹಾಗೂ ಪಿಲಾರ್ ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಗಾಗಿ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಕ್ಷೇತ್ರ ಸಮನ್ವಯಾಧಿಕಾರಿಯವರೇ, ನನ್ನ ಮಿತ್ರರಾದಂತಹ BIT ಹಾಗೂ C.R.P ಶಿಕ್ಷಕ ಮಿತ್ರರೇ, ಈ ತಲಪಾಡಿ
ಕ್ಲಸ್ಟರ್ ಹಾಗೂ ಪಿಲಾರ್ ಕ್ಲಸ್ಟರ್ನ ಮುಖ್ಯ ಶಿಕ್ಷಕರೇ, ಶಿಕ್ಷಕ ವೃಂದದವರೇ, ಇವತ್ತು ಈ ವಿನೂತನ ಕಾರ್ಯಕ್ರಮವನ್ನು ಪ್ರಾಯಶಃ ಮೊದಲ ಬಾರಿಗೆ ಉಳಿದ ಕ್ಲಸ್ಟರಿಗೆ ಮಾದರಿಯಾಗುವ ಹಾಗೆ ನಮ್ಮ CRP ಆದಂತಹ ಹರೀಶ್ ಸರ್ ಆಯೋಜಿಸಿದ್ದಾರೆ. ಸರ್, ತಮಗೆ ಧನ್ಯವಾದಗಳು. ವಿನೂತನ ಕಾರ್ಯಕ್ರಮ, ಒಂದು ಬಿಳಿ ಹಾಳೆಯಲ್ಲಿ ಕಪ್ಪು ಚುಕ್ಕೆಯನ್ನಿಟ್ಟಾಗ ನಮ್ಮ ಗಮನ ಕೇವಲ ಕಪ್ಪು ಚುಕ್ಕೆಯ ಹತ್ರ ಮಾತ್ರ ಹೋಗ್ತದೆ. ಬಿಳಿ ಹಾಳೆಯನ್ನು ವಿವರಿಸುವುದಾಗಲಿ ಬರೆಯುವುದಾಗಲಿ ನಾವು ಅದನ್ನು ಗಮನಿಸುವುದಿಲ್ಲ. ಈಗ ನಮ್ಮಲ್ಲಿರುವಂಥದ್ದು ಅದುವೇ, ಕೊರೋನಾ ಅನ್ನುವಂತಹ ಮಹಾಮಾರಿಯ ಕಡೆಗೆ ಮಾತ್ರ ನಮ್ಮ ಉದ್ದೇಶ ಹಾಗೂ ಗಮನ ಜಾಸ್ತಿಯಾಗಿದೆ. ಈ ನಿಟ್ಟಿನಲ್ಲಿ ಕಲಿಕೆಯ ಮೇಲೆ ಅತ್ಯಂತ ಪರಿಣಾಮ ಬೀರ್ತಾ ಇದೆ. ನಮ್ಮ ಮಕ್ಕಳು ಶಾಲೆಯಿಂದ ಹೊರಗುಳಿತಾರಾ ಎನ್ನುವಂಥ ಭಯ ಕೂಡ ಕಾಡ್ತಾ ಇದೆ. ಇದನ್ನೆಲ್ಲ ಗಮನಿಸಿಕೊಂಡು ಮಕ್ಕಳನ್ನು ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಈ ರೀತಿಯ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಉಳಿದ ಕ್ಲಸ್ಟರಿಗೂ ಕೂಡ ಮಾದರಿಯಾಗ್ಬೋದು. ಈ ಕಾರ್ಯಕ್ರಮ, ಈ ಪಾಠಗಳು ನಮ್ಮ ಪರಿಚಿತ ಶಿಕ್ಷಕರೇ ಮಾಡಿರುವುದರಿಂದ ಮಕ್ಕಳಿಗೆ ಬಹಳ ಪರಿಣಾಮಕಾರಿ ಆಗ್ಬೋದು ಅನ್ನುವಂತಹ ಅನಿಸಿಕೆ, ಆಶಾವಾದ ನಮ್ಮದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಪೊಸಕುರಲು ಸಂಸ್ಥೆ, ಈ ಪೊಸಕುರಲು ಯಾವತ್ತೂ ಕೂಡ ಇಲ್ಲಿ ಸ್ಥಳೀಯವಾಗಿರುವಂತಹ ಒಂದು ವೇದಿಕೆ. ಹಾಗಾಗಿ ಎಲ್ಲರಿಗೂ ಕೂಡ ಇದು ಮುಟ್ಟುವಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸ್ಬೋದು ಅನ್ನುವಂತಹ ಭಾವನೆ ನಮ್ಮದು. ಈ ನಿಟ್ಟಿನಲ್ಲಿ ಸಹಕರಿಸಿದ ಎಲ್ಲರನ್ನೂ ಕೂಡ ವಂದಿಸುತ್ತಾ ಮತ್ತೆ ಈ ರೀತಿಯ ವಿನೂತನ ಕಾರ್ಯಕ್ರಮಗಳು ನಮ್ಮ ವಲಯದಿಂದ ಹೊರಹೊಮ್ಮಿ ಬರಲಿ ಅಂತೇಳಿ ಆಶಿಸ್ತೇನೆ. ಎಲ್ಲರಿಗೂ ಕೂಡ ವಂದನೆಗಳು. ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎನ್ನುವ ವಿಶಿಷ್ಟ ಹಾಗೂ ವಿನೂತನ ಕಾರ್ಯಕ್ರಮದ ವಿಡಿಯೋ ಬಿಡುಗಡೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಯುತ ಪ್ರಶಾಂತ್ ಕುಮಾರ್ ಸರ್ ಅವರೇ, ECO ಅವರೇ, ಹಾಗೂ ತಲಪಾಡಿ ಕ್ಲಸ್ಟರ್ನ C.R.P ಅವರಾದಂತಹ ಶ್ರೀಯುತ ಹರೀಶ್ ಸರ್ ಅವರೇ, ಉಳ್ಳಾಲ ಕ್ಲಸ್ಟರ್ನ C.R.P ಆದಂತಹ ಶ್ರೀ ಮೋಹನ್ ಸರ್ ಅವರೇ, ಹಾಗೆ ಸಹೋದ್ಯೋಗಿ ಶ್ರೀಮತಿ ವಿನೀತಾ ಅವರೇ, ಹಾಗೂ ಇಲ್ಲಿ ಈ ಒಂದು ವಿಡಿಯೋಕ್ಕೆ ಕಾರಣಕರ್ತರಾದಂತಹ ಎಲ್ಲ ಸಂಪನ್ಮೂಲ ಶಿಕ್ಷಕರೇ, ನಿಮ್ಮೆಲ್ಲರನ್ನು ಪ್ರಥಮವಾಗಿ ನಾನು ಅಭಿನಂದಿಸ್ತೇನೆ. ಬಹುಶಃ ಇದು ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ಪ್ರಪ್ರಥಮ ಕಾರ್ಯಕ್ರಮವಾಗಿದೆ. ಇಂತಹ ಒಂದು ಉತ್ತೇಜನಾತ್ಮಕ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇಲ್ಲಿಯ ಮಕ್ಕಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಪಾಠ ಪ್ರವಚನಗಳಲ್ಲಿ ಮಕ್ಕಳು ತೊಡಗಿಕೊಳ್ಳಲು ಅವರಿಗೆ ಬೇಕಾದಂತಹ ಪದ್ಯ, ಕತೆ, ಅಭಿನಯ ಗೀತೆ ಇತ್ಯಾದಿಗಳನ್ನು ವಿಡಿಯೋ ರೂಪದಲ್ಲಿ ನಮ್ಮ ಸಂಪನ್ಮೂಲ ಶಿಕ್ಷಕರು ತಾವೇ ತೊಡಗಿಸಿಕೊಂಡು ರೂಪಿಸಿರುವಂತಹ ಈ ವಿನೂತನ ಕಾರ್ಯಕ್ರಮವು ನಮ್ಮ ಮಂಗಳೂರು ದಕ್ಷಿಣ ವಲಯದ ಎಲ್ಲ ಮಕ್ಕಳಿಗೆ ಸದುಪಯೋಗವಾಗಲಿ. ಇದರ ಹಿಂದೆ ದುಡಿದಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಹರೀಶ್ ಸರ್ ಇವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಈಗ ಧನ್ಯವಾದ ಕಾರ್ಯಕ್ರಮ ಶ್ರೀ ಚಂದ್ರಶೇಖರ್ ಸರ್, ಸಹ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ. ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎನ್ನುವಂಥ ವಿನೂತನ ಕಾರ್ಯಕ್ರಮ ನಮ್ಮ ಪಿಲಾರ್ ಮತ್ತು ತಲಪಾಡಿ ಕ್ಲಸ್ಟರ್ನ ವತಿಯಿಂದ ಆಯೋಜನೆಗೊಂಡಿದೆ. ಈ ಒಂದು ಕಾರ್ಯಕ್ರಮದ ಬಿಡುಗಡೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಬಿಡುಗಡೆಗೊಳಿಸಿದಂತಹ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಯಾದಂಥ ಡಾಕ್ಟರ್ ಪ್ರಶಾಂತ್ ಸರ್ ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಎರಡೂ ಕ್ಲಸ್ಟರ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ECO ಜ್ಯೋತಿ ಮೇಡಮ್ ರವರಿಗೂ ನಾನು ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ BIRT ಆದಂತಹ ನಮ್ಮ ಕಿಶೋರಿ ಮೇಡಮ್ ರವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಒಂದು ಸಂಘಟನೆ ಮಾಡಲಿಕ್ಕೆ ಕಾರಣಕರ್ತರಾದಂಥವರು ಶ್ರೀಯುತ ಹರೀಶ್ ಕುಮಾರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ದುಡಿದಿದ್ದಾರೆ. ಅವರನ್ನು ಎರಡೂ ಕ್ಲಸ್ಟರ್ನ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ BIRT ಆದಂತಹ ವಿನುತಾ ಮೇಡಮ್ ಅವರನ್ನು ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಾಜರಾಗಿರುವಂತಹ ನಮ್ಮ ಉಳ್ಳಾಲ ಕ್ಲಸ್ಟರ್ನ C.R.P ಆಗಿರುವಂತಹ ಮೋಹನ್ ಸರ್ ಅವರನ್ನು ಕೂಡ
ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಹರ್ಷಲತಾ ಮೇಡಮ್ ಇವರನ್ನು ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಿಸಿದ್ದಾರೆ ನಮ್ಮ ಬಗಂಬಿಲ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಮಗೆ ಆಯೋಜನೆ ಮಾಡಲಿಕ್ಕೆ ನಮಗೆ ತಾಂತ್ರಿಕ ಸಹಕಾರವನ್ನು ನೀಡಿದಂತಹ ನಮ್ಮ ವಿದ್ಯಾಧರ ಶೆಟ್ಟಿ ಮತ್ತು ಆಸಿಫ್ ಇವರ ಹೊಸಕುರಲು ಬಳಗಕ್ಕೆ ನಾನು ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಪನ್ಮೂಲ ಶಿಕ್ಷಕರು ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.